ಕುಳಾಯಿ ಕಿರುಜೆಟ್ಟಿ ನಿರ್ಮಾಣಕ್ಕೆ ಕೆಲವೊಬ್ಬರು ಒಂದೆರಡು ಬಾರಿ ತಡೆಯಾಜ್ಞೆ ತಂದ ಕಾರಣ ವಿಳಂಬವಾಗುತ್ತಿದೆ. ಆದರೆ ಸರ್ವಋತು ಮೀನುಗಾರಿಕಾ ಜೆಟ್ಟಿ ನಿರ್ಮಾಣಕ್ಕೆ ನಿರಂತರ ಪ್ರಯತ್ನ ನಡೆಯುತ್ತಿದೆ. ಮೀನುಗಾರಿಕಾ ಸಚಿವ ಎಸ್ ಅಂಗಾರ ಹಾಗೂ ಕಾರ್ಯದರ್ಶಿಯವರ ಜೊತೆ ಸಂಪರ್ಕದಲ್ಲಿದ್ದು ಶೀಘ್ರ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಲಾಗುವುದೆಂದು ಶಾಸಕ ಡಾಕ್ಟರ್ ವೈ ಭರತ್ ಹೇಳಿದರು. ಚಿತ್ರಾಪುರದಲ್ಲಿ ಶಾಸಕರ ವತಿಯಿಂದ ಹಾಗೂ ನವಮಂಗಳೂರು ಬಂದರು ನಿರ್ವಸಿತರ ಮೊಗವೀರ 4 ಪಟ್ಟಣ ಸಂಯುಕ್ತ ಸಭಾ ಸಹಭಾಗಿತ್ವದಲ್ಲಿ ಆಯೋಜಿಸಲಾದ ಸರ್ಕಾರಿ ಯೋಜನೆ ನೋಂದಣಿ ವಿತರಣೆ ಹಾಗೂ ಮಾಹಿತಿ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಸಹಿತ ಜೆಟ್ಟಿ ನಿರ್ಮಾಣದ ಸಮಸ್ಯೆಯ ಬಗ್ಗೆ ತಿಳಿದುಕೊಂಡಿದ್ದು ಕೇಂದ್ರದ ಮೂಲಕ ಸಹಕಾರ ನೀಡುತ್ತಿದ್ದಾರೆ ಎಂದು ಹೇಳಿದರು. ನಾನೊಂದು 3 ಜನರಿಗೆ ಈಗ BPL ಕಾರ್ಡ್ನ ಒಂದು ಚೀಟಿಯನ್ನು ನಾನು ಕೊಟ್ಟೆ. ಆ BPL ಕಾರ್ಡ್ನ ಚೀಟಿಯನ್ನು ಹಿಡ್ಕೊಂಡು ಅವರಿಗೆ ಅದರ ಮೂಲಕ ಆಯುಷ್ಮಾನ್ ಭಾರತ್ ಆಗ್ತದೆ, ಅವ್ರಿಗೂ ಮನೆ ಕಟ್ಟಲಿಕ್ಕೆ ಹಣ ಸಿಗ್ತದೆ, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಆ ಖಾಲಿ ಒಂದು BPL ಕಾರ್ಡ್ನಿಂದ ಸಿಗ್ತದೆ. ಒಂದು ವೇಳೆ ಅವರ ಮನೆಯಲ್ಲಿ ಯಾರಾದರೂ ಆರೋಗ್ಯದ ದೃಷ್ಟಿಯಿಂದ ಆಸ್ಪತ್ರೆಗೆ ಸೇರಬೇಕಾದಂಥ ಒಂದು ಸನ್ನಿವೇಶ ಬಂದಲ್ಲಿ ಸರ್ಕಾರ ಆಯುಷ್ಮಾನ್ ಭಾರತ ಮೂಲಕ BPL ಕಾರ್ಡ್ ಯಾರಿಗೆಲ್ಲ ಇದೆ ಅವರಿಗೆಲ್ಲ ಆರೋಗ್ಯದ 5 ಲಕ್ಷದವರೆಗಿನ ಬಿಲ್ಲನ್ನು ಸರ್ಕಾರನೇ ಭರಿಸ್ತದೆ. ಆ ರೀತಿಯ ವ್ಯವಸ್ಥೆ ಇದೆ. ಆದರೆ ಸಮಸ್ಯೆ ಏನಂತ ಹೇಳಿದ್ರೆ ಎಷ್ಟೋ ಜನರಿಗೆ ಇದು ಗೊತ್ತೇ ಇರುವುದಿಲ್ಲ. ಗೊತ್ತಿದ್ರೂ ಸಹ ಆ ಸರ್ಕಾರಿ ಕಚೇರಿಗೆ ಹೋಗೋದು, ಅಲ್ಲಿ ಅಲ್ದಾಡೋದು, ಅಲ್ಲಿ ಸಮಸ್ಯೆ, ನಿಮ್ಮ ಆ ಫೈಲ್ ಇಲ್ಲ, ಈ ಫೋಟೋ ಇಲ್ಲ, ಆ ಪೇಪರ್ ಇಲ್ಲ, ಈ ಅರ್ಜಿ ಇಲ್ಲ ಅನ್ನುವಂಥದ್ದು ಕೆಲವು ಬಡವರಿಗೆ ಅದು ಕಷ್ಟ ಆಗ್ತದೆ. ಹಾಗಾಗಿ ಇದನ್ನು ಮನಗೊಂಡಂಥ ನಮ್ಮ ನವಮಂಗಳೂರು ಬಂದರು ನಿರ್ವಹಿಸಿದ ಮೊಗವೀರ 4 ಪಟ್ಟಣ ಸಂಯುಕ್ತ ಸಭಾದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ನನ್ನನ್ನು ಸಂಪರ್ಕಿಸಿದಾಗ ನಾವೆಲ್ಲರೂ ಸಹ ಆಯ್ತು ಇದೊಂದು ರೀತಿಯ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುವ, ಈ ಕಾರ್ಯಕ್ರಮವನ್ನು ಮಾಡಿ ಸ್ಥಳೀಯರಿಗೆ ಮತ್ತು ಸುತ್ತಮುತ್ತಲ ಜನರಿಗೆ ಹಕ್ಕುಪತ್ರದ ಆದಿಯಾಗಿ ಸಹ ನಾವು ಇಲ್ಲಿ ಅದನ್ನು ನಿಮ್ಮ ಅಪ್ಲಿಕೇಶನ್ ತಗೊಳ್ತೇವೆ. ಯಾರಿಗಾದ್ರು ವೋಟರ್ ID ಇಲ್ಲ ಅಂತ ಹೇಳಿದ್ರೆ ಆ ವೋಟರ್ ಐಡಿಗೆ ಸಹ ಅಪ್ಲಿಕೇಶನ್ ಅನ್ನು ತೆಗೆದುಕೊಳ್ತೇವೆ. ಕಾರ್ಯಕ್ರಮದಲ್ಲಿ ಮೀನುಗಾರರಿಗೆ ಸಾಲದ ಚೆಕ್ ವಿತರಣೆ, ರೇಷನ್ ಕಾರ್ಡ್, ಪಿಂಚಣಿ ಪ್ರಮಾಣ ಪತ್ರ ಮತ್ತಿತರ ದಾಖಲೆ ಪತ್ರವನ್ನು ಶಾಸಕರು ವಿತರಿಸಿದರು. ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ವೇದಾವತಿ, ಸುಮಿತ್ರಾ ಕರಿಯಾ, ಕಿರಣ್ ಕುಮಾರ್ ಕೋಡಿಕಲ್, ಶ್ವೇತಾ ಪೂಜಾರಿ, ಲಕ್ಷ್ಮೀ ಶೇಖರ್ ದೇವಾಡಿಗ, ಮನೋಜ್ ಕುಮಾರ್, ತಹಶೀಲ್ದಾರ್ ಪುರಂದರ ಹೆಗಡೆ, ಉಪತಹಶೀಲ್ದಾರ್ ನವೀನ್ ಕುಮಾರ್, ಭರತ್ ಕುಮಾರ್ ಕುಳಾಯಿ, ಮೊಗವೀರ ಮುಖಂಡರು, ಮೊಗವೀರ ಮಹಾಸಭಾದ ಅಧ್ಯಕ್ಷರು ಮತ್ತಿತರರು ಉಪಸ್ಥಿತರಿದ್ದರು.